ಕರಾವಳಿ ಬೈಪಾಸ್ ಸಮೀಪದ ಖಾಲಿ ಜಾಗದಲ್ಲಿ ಶುಕ್ರವಾರ ರಾತ್ರಿ ವೇಳೆ ಬೆಂಕಿ ಕಾಣಿಸಿಕೊಂಡ ಘಟನೆ ನಡೆದಿದೆ. ಒಣಕಸದ ರಾಶಿಗೆ ಬಿದ್ದ ಕಿಡಿಯು ಜ್ವಾಲೆಯಾಗಿ ಹಬ್ಬಿ ಭಾರೀ ಅಗ್ನಿ ಅವಘಡವು ಸಂಭವಿಸಿದೆ. ಉಡುಪಿ, ಮಲ್ಪೆ ಅಗ್ನಿಶಾಮಕ ದಳ ಹಾಗೂ ಖಾಸಗಿ ಟ್ಯಾಂಕರ್ ಮೂಲಕ ಬೆಂಕಿ ನಂದಿಸುವ ಕಾರ್ಯ ನಡೆಸಿದರು. ಸಮೀಪದಲ್ಲಿದ್ದ ಖಾಸಗಿ ಹೋಟೆಲ್, ಗುಜರಿ ಮಳಿಗೆಗಳಿಗೆ ವ್ಯಾಪಿಸದ ಹಿನ್ನೆಲೆಯಲ್ಲಿ ಭಾರೀ ಅವಘಡ ತಪ್ಪಿದಂತಾಗಿದೆ. ಸ್ವಲ್ಪ ಆಫ್ ಮಾಡಿ, ಅದು ಕನೆಕ್ಟ್ ಮಾಡಲಿ, ಅದು ಕನೆಕ್ಟ್ ಮಾಡಲಿ, ಆಫ್ ಮಾಡಿ. ఎంత పడుతుంది అది కూడా ఇది కాకడుకుండాలి అది ఇది ఇది ఉండాలి ఎందుకు కేజీ ನೀರು ಬಿಡಲಿಲ್ಲ ಸರ್. ಟ್ಯಾಂಕರ್ ಅಲ್ಲೇ ಬರಲಿಕ್ಕೆ ಸಿಗ್ನಲ್ ಮಾಡಲಿಕ್ಕೆ ಶ್ರೀಜಿತ್, V4 ನ್ಯೂಸ್, ಉಡುಪಿ. Volkswagen Mangalore, Airport Road, Yeyadi, Mangalore. Volkswagen.